ತಿರುಗು ಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ರಹೀಂ ಉಚ್ಚಿಲ್ ಅವರು ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ. ಹಿಂದೂ ನಾಯಕರು ಅಥವಾ ಹಿಂದೂ ಸಂಘಟನೆಯ ನಾಯಕರು ನಮ್ಮ ಪಾರ್ಟಿಯಲ್ಲಿ ಬಂದ ನಂತರ ಅವರು ಸರಿಯಾಗ್ತಾರೆ ಅಥವಾ ಅವರು ಮುಸ್ಲಿಂ ತುಷ್ಟೀಕರಣ ಮಾಡುವಂಥದ್ದು ಅಥವಾ ಮುಸ್ಲಿಮರನ್ನು ತುಳಿಯುವಂತ ಕೆಲಸವನ್ನ ಮಾಡೋದಿಲ್ಲ ಅಂತ ನೀವು ಕೊಡ್ತಾ ಇರುವಂತ ಸಮರ್ಥನೆ. ನನಗೆ ಇಲ್ಲೊಂದು ಪ್ರಶ್ನೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಹೇಳಿದ್ರಿ ಪ್ರತಾಪ್ ಸಿಂಹ ನಾಯಕರಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಒಳ್ಳೆ ಒಳ್ಳೆ ನಾಯಕರು ಅಂತ. ಇಲ್ಲಿವರೆಗೆ ಅಲ್ಪಸಂಖ್ಯಾತ ಮೋರ್ಚಾ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಯಾಕೆ? ಅಲ್ಲ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಹಿಂದೆ 2 ಬಾರಿ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಯಾರು, ಜಿಲ್ಲಾ ಉಪಾಧ್ಯಕ್ಷರು ಯಾರು ಅಲ್ಪಸಂಖ್ಯಾತ ಮೋರ್ಚಾದು ದಕ್ಷಿಣ ಕನ್ನಡ ಜಿಲ್ಲೆಯದ್ದು? ಕಾರ್ಯದರ್ಶಿಗಳು ಯಾರು? ನೀವು ರಾಜ್ಯ ಉಪಾಧ್ಯಕ್ಷರು, ಜಿಲ್ಲೆಯಲ್ಲಿ ಯಾರು? ಅಲ್ಲ, ಯಾರಂತ ಹೇಳಿದರೆ ಅಲ್ಪಸಂಖ್ಯಾತ ಮೋರ್ಚಾ ಇನ್ನು ಕೆಲವೇ ದಿನಗಳಲ್ಲಿ ಅಸ್ತಿತ್ವಕ್ಕೆ ಇಲ್ಲಿ ಬರ್ತದೆ. ಈಗಾಗಲೇ 6 ತಿಂಗಳ ಹಿಂದಷ್ಟೇ ಇಲ್ಲಿ ಯುವ ಮೋರ್ಚಾ ಇಂಥದ್ದೆಲ್ಲ ಆಗಿರುವಂತದ್ದು. ಚುನಾವಣಾ ಸಂವಿಧಾನದ ಪ್ರಕಾರ ಒಂದು ಪಾರ್ಟಿಗೆ ಅಲ್ಪಸಂಖ್ಯಾತ ಘಟಕ ಅನ್ನುವಂಥದ್ದು ಇರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಉಡುಪಿಯಲ್ಲಾದ್ರೆ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಏನ್ ಸಂದೇಶ ಕೊಡ್ತಾ ಇದೆ? ಅಲ್ಲ, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳನ್ನು ನಾವು ಹೇಳಬೇಕಾಗ್ತದೆ. ನಮಗೆ ಅಗತ್ಯ ಇಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇರೋ, ನಮಗೆ ಅಗತ್ಯವೇ ಇಲ್ಲ ಅಲ್ಪಸಂಖ್ಯಾತರ ಮತಗಳು. ಇಲ್ಲಿ ಅಲ್ಪಸಂಖ್ಯಾತರ ಭಾವನೆ ಏನಿತ್ತಂತ ಹೇಳಿದ್ರೆ ಅವರೇ ಹೋಗಿ ನಮ್ಮ ನಾಯಕರನ್ನು ನಿವೇದಿಸಿಕೊಂಡ್ರು. ನಮ್ಮ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಿಂದ ಭಿನ್ನ ಬೇಡ, ನಾವು ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾವು ಕೆಲಸ ಮಾಡ್ತೇವೆ, ನಮಗೆ ಒಂದು ಮೋರ್ಚಾ ಅಂತೇಳಿ ನೀವು ಪ್ರತ್ಯೇಕವಾದ ಒಂದು ಹಣೆಪಟ್ಟಿ ನೀವು ಕಟ್ಟಬೇಡಿ. ಮಾಡಬೇಕಾದದ್ದು ನಿಯಮ ಕಾನೂನು ಮಾಡಬೇಕು. ಯಾಕೆ ಮಾಡ್ಲಿಲ್ಲ? ಇದರ ಅರ್ಥ ಏನು? ನಮಗೆ ಅಗತ್ಯ ಇಲ್ಲ ಅಂತನೋ ಅಥವಾ ನಾಯಕರು ಇಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರಿಂದ ಮತ್ತು ಜಿಲ್ಲಾ ಸಂಘಟನೆಯಿಂದ ಈ ಬಗ್ಗೆ ಪ್ರಸ್ತಾಪಗಳಿದೆ, ಮಾಡಿಕೊಡಿ ಅನ್ನತಕ್ಕಂಥದ್ದು ಬಂದಿದೆ. ಅಲ್ಪಸಂಖ್ಯಾತರೆ ನಾವೇನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿ ಗುರುತಿಸಿಕೊಂಡು ನಾವು ಹೊಂದಾಣಿಕೆಯಲ್ಲಿ ಮಾಡ್ಕೊಂಡು ನಾವು ಹೋಗ್ತೇವೆ. ದೇಶದಲ್ಲಿ ಸದಸ್ಯತ್ವ ನೋಂದಣಿ ಅಂತ ಮಾಡ್ತಾ ಇದ್ದೀರಿ. 10 ನಿಮಿಷದ ಕೆಲಸ ಒಂದು ಅಲ್ಪಸಂಖ್ಯಾತ ಮೋರ್ಚಾ ಮಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದು ಮಾಡೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಇಲ್ಲ, ಮಾಡ್ತೀವಿ. ಅಲ್ಪಸಂಖ್ಯಾತರು ಬೇಡ ಅಂತ ಅರ್ಥ. ಇಲ್ಲ, ಅವರಿಗೆ ನಮಗೆ ಮತಗಳ ಅಗತ್ಯ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಅಗತ್ಯ ಇಲ್ಲ. ಇಲ್ಲ, ಅವರಿಗೆ ಬೇಡ ಅಂತ ಆಗಲಿಲ್ಲ. ಹಿಂದುತ್ವದ ಪ್ರಯೋಗಶಾಲೆ ನಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ ಅನ್ನುವಂತ ಇಲ್ಲ ಆತರ ಏನಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪವೇ ದಿವಸಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ. ಜಿಲ್ಲಾಧ್ಯಕ್ಷರು ನಳಿನ್ ರವರ ಹತ್ರ ಮಾತುಕತೆ ಆಗಿದೆ, ಒಂದು ಪಟ್ಟಿ ಕೂಡ ಸಿದ್ಧವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಹೊರಗೆ ಬರ್ತದೆ. ಜನ ಸಿಗೋದಿಲ್ವಾ ಏನು ಕತೆ? ಇಲ್ಲ ಬಿಜೆಪಿ ಅಗತ್ಯವೇ ಇಲ್ಲ. ಬಿಜೆಪಿ ಅಂತ ಕಮ್ಯುನಿಟಿ ಕೂಡ ಹಾಗೆ ಇದೆಯಾ? ಹೊಸಬರು ನಮಗೆ ಅಗತ್ಯವೇ ಇಲ್ಲ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತ ಈ ಹಿಂದೆ ಈಗ ಇರತಕ್ಕಂತ ಅಲ್ಪಸಂಖ್ಯಾತ ಕ್ರೈಸ್ತರು ಮತ್ತು ಮುಸಲ್ಮಾನರ ಜೈನರ ಒಂದು ದೊಡ್ಡ ಪಡೆ ನಮ್ಮ ಜೊತೆಯಲ್ಲಿದೆ. ನಾವು ಈಗಲೂ ಗುರುತಿಸಿಕೊಂಡಿದ್ದೇವೆ, ನಾವು ಮಾಡ್ತಾ ಇದ್ದೇವೆ. ರಹೀಂ ಉಚ್ಚಿಲ್ರೆ, ನೀವು ಸೇರಿದಂತೆ ಬಿಜೆಪಿಯಲ್ಲಿ ಇರುವಂತ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ನಾಯಕರಿಗೆ ಮುಜುಗರ ಆಗೋದಿಲ್ವಾ ಅಂತ ನನ್ನ ಪ್ರಶ್ನೆ. ಯಾಕೆ ಮುಜುಗರ ಆಗಬೇಕು? ಬಿಜೆಪಿಯ ಮಾತೃ ಸಂಸ್ಥೆ ಏನಿದೆ, RSS ನ ಮುಖ್ಯಸ್ಥರು ಹೇಳ್ತಾರೆ, ಭಾರತದಲ್ಲಿರುವವರೆಲ್ಲ ಹಿಂದೂಗಳು, ಹಿಂದುತ್ವವನ್ನ ಪ್ರಬಲವಾಗಿ ಪ್ರತಿಪಾದಿಸ್ತಾರೆ. ನೀವು ಮುಸ್ಲಿಂ ಮುಖಗಳು ಆ ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀರಿ. ಏನ್ ಅರ್ಥ ಏನು? ಮುಜುಗರ ಆಗೋದಿಲ್ವಾ ನಿಮಗೆ? 1400 ವರ್ಷಗಳ ಹಿಂದೆ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾ ಇದ್ದಾರೆ, ಹಿಂದೂಸ್ತಾನದಿಂದ ತಂಗಾಳಿ ನನ್ನತ್ತ ಬೀಸ್ತಾ ಇದೆ. ಹಿಂದೂಸ್ತಾನ ಅನ್ನುವ ಶಬ್ದಗಳನ್ನ ಪ್ರವಾದಿ ಮೊಹಮ್ಮದ್ ರವರ ಬಾಯಿಯಲ್ಲಿ ಅಲ್ಲ, ಪ್ರವಾದಿ ಮೊಹಮ್ಮದ್ ರವರೇ ಈ ದೇಶವನ್ನ ಹಿಂದೂಸ್ತಾನ ಅಂತೇಳಿ ಬಣ್ಣಿಸಿದ್ದಾರೆ. ಆಮೇಲೆ ನಾವು ಮೊನ್ನೆ ಯಾವುದೋ ನಾಯಕರು ಕೇಳಿದ ಹಾಗೆ ನಾಡಿನ 26ನೇ ತಾರೀಕಿನಲ್ಲಿ ನಾವು ಧ್ವಜವನ್ನು ನೋಡಿ ಜೈ ಹಿಂದ್ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಹಿಂದೂಗಳಿಗೆ ಮಾತ್ರ ಜೈ, ಮುಸಲ್ಮಾನರಿಗೆ ಜೈ ಇಲ್ವಾ? ಯಾಕೆ ಈ ಹಿಂದೂ ಅನ್ನತಕ್ಕಂಥ ಶಬ್ದಗಳನ್ನ ಇದನ್ನು ಈ ರೀತಿಯಲ್ಲಿ ಧಾರ್ಮಿಕವಾಗಿ ಬಳಸ್ತಾ ಇದ್ದಾರೆ? ಯಾವುದೇ RSS ನಾಯಕರಿಗೆ ಇಲ್ಲಿರತಕ್ಕಂಥ ಮುಸಲ್ಮಾನ ಅವನ ಧರ್ಮವನ್ನು ಬಿಟ್ಟು ಹಿಂದೂ ಧರ್ಮಕ್ಕೆ ಬನ್ನಿ ಅನ್ನತಕ್ಕಂಥ ಪರಿಕಲ್ಪನೆ ಅಲ್ಲ. ಹಿಂದುತ್ವ, ಹಿಂದೂಗಳು ಭಾರತದಲ್ಲಿರೋರೆಲ್ಲ ಹಿಂದೂಗಳು, ಗರ್ವಾಪಸಿ ಮಾಡೋಣ, ಎಲ್ಲರನ್ನ ಹಿಂದೂಗಳನ್ನ ಮಾಡೋಣ. ಗರ್ವಾಪಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ರಮಗಳಲ್ಲ, ವಿಶ್ವ ಹಿಂದೂ ಪರಿಷತ್ನ ಅವರ ಕಾರ್ಯಕ್ರಮಗಳಿಗೆ ನಾನು ಅವರ ಒಂದು ಮುಖವಾಣಿಯಾಗಿ ಅಥವಾ ಅವರ ವಕ್ತಾರನಾಗಿ ನಾನು ಮಾತಾಡುವಂತದ್ದು ಸರಿಯಲ್ಲ. ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳಿಗೆ ಹೊಂದಿಕೊಂಡು ಬಂದಂತಹ ಹಿಂದುತ್ವ ಬೇರೆ. ರಹೀಂ ಉಚ್ಚಿಲ್ ಒಪ್ತಾರ? ನೀವು ಹಿಂದೂ ಅಂತ ಒಪ್ತೀರಾ? ಯಾವುದು ನೀವು ಹಿಂದೂ ಅಂತ ಒಪ್ತೀರಾ? ಖಂಡಿತವಾಗಿ ಹೇಳ್ತೇನೆ, ಭೌಗೋಳಿಕವಾಗಿ ನಾನೊಬ್ಬ ಹಿಂದೂ, ಧಾರ್ಮಿಕವಾಗಿ ನಾನೊಬ್ಬ ಮುಸಲ್ಮಾನ. ಭೌಗೋಳಿಕವಾಗಿ ನಿಮ್ಮ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಭೌಗೋಳಿಕವಾಗಿ ನಾನು ಹಿಂದೂ, ನಾನು ಧಾರ್ಮಿಕವಾಗಿ ನಾನು ಮುಸಲ್ಮಾನ, ಇದು ದ್ವಂದ್ವ, ಇದು ಗೊಂದಲ. ಅದು ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನನ್ನನ್ನು ಪ್ರವಾದಿ ಮೊಹಮ್ಮದ್ ರವರು ಹಿಂದೂಸ್ತಾನಿ ಅಂತ ಕರೆದಿದ್ದಾರೆ ಅವತ್ತು. ಹಾಗಾದ್ರೆ ನಾನು ಯಾರು? ನನ್ನ ಪ್ರವಾದಿ ಅವರು ಸಪ್ಪು ಸಂದೇಶ ಕೊಟ್ಟಿದ್ದಾರಾ? ಇವತ್ತು ಸೌದಿಯಲ್ಲಿ ಇರತಕ್ಕವನು ಹಿಂದಿ ಅಂತೇಳಿ ನಮ್ಮನ್ನು ಹಿಂದೂ ಅಂತೇಳಿ ಕರೀತಾರೆ. ಪಾಕಿಸ್ತಾನದೇನೋ ಪಾಕಿಸ್ತಾನಿ ಆಗ್ತಾನೆ, ಬಾಂಗ್ಲಾದೇಶದನೋ ಬಂಗಾಳಿ ಆಗ್ತಾನೆ. ಹಾಗಿರ್ಬೇಕಾದ್ರೆ ಹಿಂದೂಸ್ತಾನಿಯಾದವನ ಹಿಂದೂ. ಯಾವ ಹಿಂದೂ ಸ್ವಾಮಿ? ಭೌಗೋಳಿಕವಾಗಿ ಇರತಕ್ಕಂಥ ಹಿಂದೂ. ಸಂಘ ಪರಿವಾರ ಪ್ರತಿಪಾದಿಸ್ತಾ ಇರುವ ಹಿಂದೂ ಭೌಗೋಳಿಕ ಹಿಂದೂ ಅಲ್ಲ ರಹೀಂ ಉಚ್ಚಿಲ್ರೆ. ನೀವು ನನ್ನ ಹಿಂದುತ್ವ ಅಂತ ಹೇಳ್ತಾ ಇರುವಂತ ಹಿಂದೂ ಪರಿಕಲ್ಪನೆಯೇ ಬೇರೆ. ನಾನು ಹೇಳುವುದೇನಂತ ಹೇಳಿದ್ರೆ, ಈ ದೇಶದ ಸಂಸ್ಕೃತಿ, ಈ ದೇಶದ ನೆಲ ಜಲ ಇದನ್ನೆಲ್ಲ ಗೌರವಿಸಿಕೊಂಡು ಆಗತಕ್ಕಂತ ಈ ಧರ್ಮ ಅಂತ ಹೇಳಿದ್ರೆ, ರಹೀಂ ಉಚ್ಚಿಲ್ ಅರ್ಥ ಡೈರೆಕ್ಟ್ ಆಗಿ ಕೇಳ್ತೀನಿ.
ಹಿಂದುತ್ವದಲ್ಲಿ ಬಹು ದೇವತಾ ಆರಾಧನೆ ಇರುವಂತದ್ದು, ನಿಮ್ಮದ್ರಲ್ಲಿ ಇರುವಂತದ್ದು ಏಕದೇವತಾ ಆರಾಧನೆ. ನಿಮಗೂ ಅದಕ್ಕೂ ಟಚ್ ಆಗೋದೇ ಇಲ್ಲ. ಅದು ಅಂದು ಇಂದು ಪ್ರಳಯನ ದಿನಕ ನಮಗೆ ಒಂದೇ ಒಂದು ದೇವರು, ಅದು ಅಲ್ಲಾಹ ಅಲ್ಲಾಹ ಅಲ್ಲಾಹ, ಅವನಲ್ಲದೆ ಬೇರೆ ದೇವ ನಮಗಿಲ್ಲ. ಭಾರತೀಯ ಸಂಸ್ಕೃತಿ ಅದನ್ನು ಒಪ್ಪೋದಿಲ್ಲ. ಭಾರತೀಯ ಹಿಂದೂ ಸಂಸ್ಕೃತಿ ಸ್ವಾಮಿ, ಭಾರತೀಯ ಸಂಸ್ಕೃತಿ ಅಂತ ಹೇಳಿದಾಗ ನೀವು ಯಾಕೆ ನೋಡಿ, ನಾವು ಹೇಳುವಾಗ ಏನು ಹೇಳ್ತೇವೆ? ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೇಳ್ತೇವೆ. ಆ ಧರ್ಮ ಯಾವುದು ಸ್ವಾಮಿ? ಆ ಧರ್ಮದಲ್ಲಿ ನಾವು ಬದುಕಬೇಕಂತ ಹೇಳುವಂತದ್ದು ಆ ಧರ್ಮ ಯಾವುದು? ಆ ಧರ್ಮ ಮಾನವೀಯ ಧರ್ಮ. ಮೋಹನ್ ಭಾಗವತ್ ಅವರು ಹೇಳ್ತಾ ಇರುವಂತ ಹಿಂದುತ್ವ ಏನು ಅಂತ ಹೇಳಿದ್ರೆ, ಇಲ್ಲಿದ್ದನ್ನು ಒಪ್ಪಿಕೊಂಡು ಇರಬೇಕು ಮುಸಲ್ಮಾನರು ಕೂಡ ಅನ್ನುವಂಥದ್ದು. ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಧಾರ್ಮಿಕ ಹಿನ್ನೆಲೆಯನ್ನು ಒಪ್ಪಿಕೊಳ್ಬೇಕು ಅಂತ. ನೀವು ಒಪ್ಪಿಕೊಳ್ತೀರಾ? ನೀವು ಒಪ್ಪಿಕೊಳ್ತೀರಾ ರಹೀಮ್ ಚಿಲ್ರೆ? ಅವರು ಹೇಳುವುದಕ್ಕಿಂತ ಮೊದಲು ನಾನು ಹೇಳ್ತೇನೆ, ಪ್ರವಾದಿ ಮೊಹಮ್ಮದ್ ಹೇಳಿದ್ದನ್ನ ಮುಸಲ್ಮಾನರು ಒಪ್ಬೇಕಾ? ಅವರು ಭೌಗೋಳಿಕವಾಗಿ ಹೇಳಿದ್ದಾರೆ. ಭೌಗೋಳಿಕವಾಗಿ ಭಾರತ ಹಿಂದೂಸ್ತಾನ ಅಂತ ಹೇಳ್ತಾರೆ. ನಾನು ಒಂದು ಹೇಳ್ತೇನೆ, ನಮಗೆ ಬೇರೆಯವರ ವಿಚಾರ ಬೇಡ. ಅಲ್ಲಾಹನ ನಂತರ ನಮಗೆ ಪವಿತ್ರವಾದಂತಹ ಒಂದು ಗೌರವದ ಸ್ಥಾನ ಯಾರಿದೆ? ಪ್ರವಾದಿ ಮೊಹಮ್ಮದ್. ಅವರು ಏನ್ ಹೇಳಿದ್ದಾರೆ? ಹುಬ್ಬುಲ್ ವತನ್ ಮಿನಲ್ ಈಮಾನ್. ನೀನು ಹುಟ್ಟಿರುವ ಭೂಮಿಯನ್ನು ಪ್ರೀತಿಸದಿದ್ದರೆ ನೀನು ಮುಸಲ್ಮಾನ್ ಅಲ್ಲ. ಹಾಗಾದ್ರೆ ಈ ದೇಶದಲ್ಲಿದ್ದು ಈ ದೇಶವನ್ನು ನಾನು ಪ್ರೀತಿಸದೇ ಇದ್ದರೆ ನಾನು ಮುಸಲ್ಮಾನೇ ಆಗುವುದಿಲ್ಲ ಅಂತ ನನ್ನ ಪ್ರವಾದಿ ನನಗೆ ಫತ್ವ ಕೊಟ್ಟ ಮೇಲೆ ನನಗೆ ಆ ಫತ್ವ ಪ್ರಕಾರ ನಾನು ಬದುಕಿ ನಾನು ಮುಸಲ್ಮಾನ್ ಆಗಬೇಕು. ನಾನು ಯಾವ ರೀತಿ ಮುಸಲ್ಮಾನ? ಈ ದೇಶವನ್ನು ಅರೆ ಸ್ವಾಮಿ, ನಾನು ಈ ದೇಶಕ್ಕೆ ಬಾಂಬು ಹಾಕಿ ಈ ದೇಶಕ್ಕೆ ನಾನು ಮಾಡಿದಾಗ ನಾನು ಮುಸಲ್ಮಾನ್ ಅಲ್ಲತಕ್ಕಂಥ ಸರ್ಟಿಫಿಕೇಟ್ ನನ್ನ ಪ್ರವಾದಿ ನನಗೆ ಕೊಟ್ಟಿದ್ದಾರೆ. ನನ್ನ ಪ್ರವಾದಿ ಕೊಟ್ಟಂತ ಸರ್ಟಿಫಿಕೇಟ್ ಏನಿದೆ, ಆ ಮುಸಲ್ಮಾನ ನಾನಾಗಬೇಕು ಅಂತ ನಾನು ಭಾವಿಸ್ತೇನೆ. ಆ ಮುಸಲ್ಮಾನ್ ಅಂತ ಹೇಳಿದ್ರೇನು? ಈ ದೇಶವನ್ನು ಪ್ರೀತಿಸುವ ಮುಸಲ್ಮಾನ್. ಈ ದೇಶವನ್ನು ಪ್ರೀತಿಸುವ ಮುಸಲ್ಮಾನ್ ಅಂದ್ರೇನು? ಈ ದೇಶದಲ್ಲಿ ಬಾಂಬು ಸ್ಫೋಟ ಮಾಡದೆ ಬದುಕತಕ್ಕಂಥ, ಇಲ್ಲಿರತಕ್ಕಂಥ ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸತಕ್ಕಂಥ, ಇಲ್ಲಿರತಕ್ಕಂಥ ಹಿಂದೂಗಳಿಗೆ ನೆರೆಮನೆಯನ್ನು ಹಸಿದಿರುವಾಗ ಹೊಟ್ಟೆ ಮುಸಲ್ಮಾನ್ ಅಂತ. ಮೋಹನ್ ಭಾಗವತ್ ಅವರು ಕೊಟ್ಟ ಅಂತ ಸ್ಟೇಟ್ಮೆಂಟ್ ಗೆ ನಿಮ್ಮ ಸಹಮತ ಇದೆಯಾ? ನೋಡಿ, ಮುಸ್ಲಿಂ ನಾಯಕನಾಗಿ ನೋಡಿ, ಒಬ್ಬ ಮುಸಲ್ಮಾನ ರಹೀಮ್ ಉಚ್ಚಿಲ್ ಒಂದು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಆ ದೇವರನ್ನು ದೇವರು ಅಂತ ಹೇಳಿ ನೀವು ಬನ್ನಿ ಅನ್ನತಕ್ಕಂಥ ಹಿಂದುತ್ವ ನಿಮ್ಮದಾದ್ರೆ, ಆ ಹಿಂದುತ್ವಕ್ಕೆ ರಹೀಮ್ ಉಚ್ಚಿಲ್ ಇಲ್ಲ. ಈ ದೇಶದ ನೆಲ ಜಲ ಗೌರವ ಸಂಸ್ಕೃತಿಯನ್ನು ಗೌರವಿಸಿಕೊಂಡು ನೀವು ಒಂದು ಹಿಂದೂವಾಗಿ ಅಂತ ಹೇಳಿದಾಗ ಯಾವ ರೀತಿ ಅಂತ ಹೇಳಿದ್ರೆ, ಹಿಂದೂಸ್ತಾನದಲ್ಲಿ ಜನಿಸಿದ ಪ್ರತಿಯೊಬ್ಬರು, ಅಲ್ಲಾಮಾ ಇಕ್ಬಾಲ್ರು ಹೇಳ್ತಾರೆ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ. ಅವರನ್ನು ಇವತ್ತು ಒಲಿ ಅಂತ ನಾವು ಕರಿತೇವೆ. ಹಾಗಾದ್ರೆ ಅಲ್ಲಾಮಾ ಇಕ್ಬಾಲ್ರು ಯಾಕೆ ಇಡೀ ವಿಶ್ವದಲ್ಲಿ ಹಿಂದೂಸ್ತಾನಕ್ಕೆ ಸರಿಸಮಾನವಾದ ದೇಶ ಇಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ಆ ಹಿಂದೂಗಳು ಯಾರು? ನಾನು ಬರುವುದಿಲ್ವಾ? ಹಾಗಾದ್ರೆ ಅಲ್ಲಾಮಾ ಇಕ್ಬಾಲ್ರು ಸುಳ್ಳು ಹೇಳ್ತಾರಾ? ಪ್ರವಾದಿ ಮೊಹಮ್ಮದ್ರು ಸುಳ್ಳು ಹೇಳ್ತಾರಾ? ಹಿಂದೂಸ್ತಾನ ಅಂತ ಪರಿಕಲ್ಪನೆ ಬಂದಾಗ ಅವ್ರು ಏನು ಹೇಳುದು? ಹಿಂದೂ ಯಾವ ರೀತಿ ಅವರು ಹಿಂದುತ್ವ, ಯಾವ ರೀತಿ ಅವರ ಹಿಂದುತ್ವ? ಒಬ್ಬ ಮುಸಲ್ಮಾನ ನೈಜವಾದ ಮುಸಲ್ಮಾನ್ ಆಗಿ ದೇಶಕ್ಕೆ ವಿಧೇಯನಾಗಿ ಬದುಕಲಿ, ಅದೇ ನಿಜವಾದ ಹಿಂದುತ್ವ. ಆದ್ರೆ ಇಲ್ಲಿ ಆ ರೀತಿಯದನ್ನ ವಿರೋಧಿಸಬೇಕು. ಎಸ್ ರಹೀಮ್ ಉಚ್ಚಿಲ್, ಮತ್ತೊಂದು ವಿಚಾರ ಇದೆ. ಬಿಜೆಪಿಯ ಬೇಸಿಕ್ ಸಮಸ್ಯೆ ಮುಸ್ಲಿಂ ಸಮುದಾಯವನ್ನ ಒಂದು ರೀತಿಯಲ್ಲಿ ಅನುಮಾನದ ದೃಷ್ಟಿಯಿಂದ ನೋಡುವಂತ ಕೆಲಸ ಬಿಜೆಪಿ ಒಳಗೆ ಆಗ್ತಾ ಇದೆ. ಲವ್ ಜಿಹಾದ್ ಅನ್ನುವಂಥ ಕಾನ್ಸೆಪ್ಟ್ ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶ ಎಲೆಕ್ಷನ್ ಆಗಿರಬಹುದು, ಎಲ್ಲ ಚುನಾವಣೆಗಳಲ್ಲಿ ಎಲ್ಲ ಭಾಷಣಗಳಲ್ಲಿ ಉಲ್ಲೇಖ ಆಗುವಂಥದ್ದು. ಸೊ ನೀವು ಮುಸ್ಲಿಂ ಮುಖವಾಗಿ ಬಿಜೆಪಿಯಲ್ಲಿ ಇದ್ದೀರಿ, ಏನ್ ಅನಿಸುತ್ತೆ ನಿಮಗೆ? ಲವ್ ಜಿಹಾದ್ ಅನ್ನೋದನ್ನ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಲವ್ ಜಿಹಾದ್ ಇದೆ ಅಂತ ಹೇಳ್ತಿರೋ ಇಲ್ಲ ಅಂತ ಹೇಳ್ತಿರೋ? ನೋಡಿ, ಲವ್ ಜಿಹಾದ್ ಅನ್ನುವ ಪರಿಕಲ್ಪನೆ ಹೆಸರಲ್ಲಿ ಯಾವುದಾದ್ರೂ ಆ ರೀತಿಯ ಜಿಹಾದ್ ನಡೆದಿದ್ರೆ ಅವನನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ, ಅವ ಮುಸಲ್ಮಾನ ಅಲ್ಲ. ಯಾಕೆಂತ ಹೇಳಿದರೆ, ಇಸ್ಲಾಂ ಧರ್ಮ ಲವ್ ಜಿಹಾದ್ನ ಮುಖಾಂತರ ತನ್ನಿ ಅಂತೇಳಿ ಕುರಾನ್ ಆಗಲಿ ಯಾವ ಅಧ್ಯಯನದಲ್ಲೂ ಹೇಳಲಿಲ್ಲ. ಒಬ್ಬ ಹಿಂದೂ ಹುಡುಗಿಯನ್ನು ಒಬ್ಬ ಮುಸಲ್ಮಾನ ಪ್ರೀತಿಸಿ ತಂದರೆ ಅವನ ಹುಡುಗಿಯನ್ನು ತರುವುದು ಅವನ ಕಾಮತೃಷೆಗಾಗಿ, ಅವನ ಪ್ರೀತಿಗಾಗಿ, ಅವನ ಸ್ವಾರ್ಥಕ್ಕಾಗಿ. ಅದಕ್ಕೂ ಇಸ್ಲಾಮಿಗೆ ಏನು ಸಂಬಂಧ ಇದೆ? ಅದೇ ಒಂದು ಹುಡುಗಿ ನನ್ನ ಅಲ್ಲಾಹನನ್ನು, ನನ್ನ ಕುರಾನನ್ನು, ನನ್ನ ಇಸ್ಲಾಮನ್ನು ಪ್ರೀತಿಸಿಕೊಂಡು ಬರ್ತಾ ಇದ್ದರೆ ಆ ಹುಡುಗಿಯನ್ನು ಸ್ವೀಕರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅದನ್ನು ನೀವು ಲವ್ ಜಿಹಾದ್ ಅಂತ ಹೇಳಿದರೆ ನಾನು ಒಪ್ಪಲಿಕ್ಕೆ ಸಿದ್ಧನಿದ್ದೇನೆ. ಆ ಹುಡುಗಿ ಬರೆದ್ರೆ ಯಾರೇ ತಡೆದರೂ ಕೂಡ ನಾನು ತರಲಿಕ್ಕೆ ಸಿದ್ಧನಿದ್ದೇನೆ. ಆದರೆ ನೀನು ಬರುವುದು ನನ್ನ ಜೊತೆಯಲ್ಲಿ ಮಲಗಲಿಕ್ಕೆ, ನನ್ನ ಕಾಮತೃಷೆ ತೀರಿಸಲಿಕ್ಕಾಗಿ. ನನ್ನ ಧರ್ಮ ನಿನಗೆ ಬೇಡ, ನನ್ನ ಅಲ್ಲಾಹನು ನಿನಗೆ ಬೇಡ, ಅಲ್ಲಾಹನು ಹೇಳಿದ ರೀತಿ ನಿನಗೆ ಬೇಡ, ನಾನು ಬೇಕಂತ ಬರುವುದಾದ್ರೆ ನೀನು ಬರಬೇಡ. ಆ ರೀತಿ ಬರುವಂತ ಹುಡುಗಿಯನ್ನ ನನಗೆ ಇಲ್ಲಿ ಬೇಕಾದದ್ದು ಲವ್ ಜಿಹಾದ್ ಅನ್ನುವಂಥದ್ದು ಕಾರ್ಯಾಚರಿಸ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು. ಬಿಜೆಪಿ ಅವರು ಸುಮ್ಮನೆ ಬೊಬ್ಬೆ ಹಾಕ್ತಾ ಇದ್ದಾರಾ? ಹೌದಾ? ನೋಡಿ, ನಿಮ್ಗೆ ಕ್ಲಿಯರ್ ಕಟ್ ಹೇಳ್ತಾ ಇದ್ದೇನೆ, ಇಂಥ ವಿಚಾರಗಳು ನಡೆಯುವುದಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದಾಗ ಆಗ್ತದೆ. ನಡೀತದೆ, ಆದ್ರೆ ನಡೆಯುವವನ ಉದ್ದೇಶಗಳನ್ನು ನಾವು ಪರಿಗಣಿಸಬೇಕು. ಇಲ್ಲಿ ವಿಶ್ವದಲ್ಲಿ ಬೇರೆ ಬೇರೆ ಕಡೆಗಳಿಂದ ಇಸ್ಲಾಂ ಧರ್ಮಕ್ಕೆ ಬರ್ತಾ ಇದ್ದಾರೆ. ಆ ಬರುವವರು ಹೇಗೆ ಅನ್ನತಕ್ಕದ್ದು ನೀವು ಮಾಧ್ಯಮದಲ್ಲಿ ನೋಡಿ. ಅವರು ತಲೆಗೆ ರುಮಾಲ್ ಸುತ್ತಿ 5 ಹೊತ್ತು ನಮಾಜ್ ಮಾಡಿ ಅವರ ಎಲ್ಲ ಫ್ಯಾಷನ್ಗಳನ್ನು ವರ್ಜಿಸಿ ಅವರು ಆ ರೀತಿಯ ಒಂದು ಅಲ್ಲಾಹನಿಗೆ ಭಯಪಟ್ಟು ಬರ್ತಾರೆ. ಆ ರೀತಿ ಬರುವಂತವರನ್ನು ನೀವು ಲವ್ ಜಿಹಾದ್ ಅಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಈ ದೇಶದಲ್ಲಿ ಅವಕಾಶ ಇದೆ. ಕರಾವಳಿಯಲ್ಲಿ ಆಗ್ತಾ ಇರುವಂತದ್ದು ಹೌದಾ? ಕರಾವಳಿಯಲ್ಲಿ ಹಾಗೆ ಆಗ್ತಾ ಇರುವಂತ ಲವ್ ಜಿಹಾದ್ ನಡೀತಾ ಇದ್ರೆ ಅದು ತಪ್ಪು, ಅದನ್ನು ನಾನು ವಿರೋಧಿಸ್ತೇನೆ. ಬರಬಾರದು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಬೇಡಿ. ನಿಮ್ಮ ನಾಯಕರು ಹೇಳ್ತಾ ಇರುವಂತದ್ದು ಹೌದು, ನೀವು ಹೇಳ್ತಾ ಇದ್ದೀರಿ, ಆದ್ರೆ ತಪ್ಪು ಅಂತ ಹೇಳ್ತಾ ಇದ್ದೀರಿ. ಹೌದಾ ಅಲ್ವಾ?
ಲವ್ ಜಿಹಾದ್ ನಡೀತಾ ಇಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿದಾಗೆ ಆಗ್ತದೆ, ಗೊತ್ತಾಯ್ತಲ್ಲ. ಇದೇ ಅಂತ ನಾನು ಹೇಳಿಕೊಂಡಾಗ ನಾನು ಅದರ ಬಗ್ಗೆ ಸಂಪೂರ್ಣವಾಗಿ ಹೋಗದೆ ನಾನು ಮಾತಾಡುವಂಥದ್ದು ಸರಿಯಲ್ಲ, ತಪ್ಪು ಸಂದೇಶ ಕೊಡಬಾರದು. ಇಲ್ಲ ಅಂತ ನಾನು ಹೇಳುದಿಲ್ಲಲ್ಲ, ಹೌದಂತೇಳಿ ನಾನು ಒಪ್ಪುದಿಲ್ಲ. ಅಡ್ಡಗೋಡೆ ದೀಪ ಅಂತ ನೀವು ಖಂಡಿತ ಹೇಳಿ. ಬಿಜೆಪಿ ಅವರು ಮುಸ್ಲಿಂ ಕಮ್ಯುನಿಟಿಯನ್ನ ಭಯೋತ್ಪಾದಕರ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರಂತೆ, ಹೌದಾ? ಮುಸ್ಲಿಂ ಕಮ್ಯುನಿಟಿ ಅಂದ್ರೆ ಭಯೋತ್ಪಾದನಾ ಚಟುವಟಿಕೆಗಳ ಬಗ್ಗೆ ಸಾಫ್ಟ್ ಕಾರ್ನರ್ ಇರುವಂತ ಕಮ್ಯುನಿಟಿ ಅನ್ನೋ ರೀತಿಯಲ್ಲಿ ಬಿಜೆಪಿ ಪ್ರಾಜೆಕ್ಟ್ ಮಾಡ್ತಾ ಇದೆ. ಬಿಜೆಪಿ ಹಾಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ರಹೀಂ ಉಚ್ಚಿಲ್ರಿಗೆ ಯಾಕೆ ರಾಜ್ಯ ಉಪಾಧ್ಯಕ್ಷ ಕೊಡಬೇಕು? ಪಕ್ಷದ ಒಂದು ದೊಡ್ಡ ಹುದ್ದೆ ಸ್ವಾಮಿ, ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷ ಯಾಕೆ ಕೊಡಬೇಕು ನನಗೆ? ಯಾಕೆ ನನ್ನನ್ನು ಪ್ರೀತಿಸಬೇಕು? ರಹೀಂ ಉಚ್ಚಿಲ್ ಇದಲ್ಲ. ಸೊ ನಿಮ್ಮ ಕಮ್ಯುನಿಟಿಯ ಬಗ್ಗೆ ಆ ರೀತಿಯ ಒಂದು ಆರೋಪ ಇದೆ, ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ, ನೀವು ಗುರುತಿಸಿಕೊಂಡಂತ ಪಾರ್ಟಿಯ ಮಾತ್ರ ಸಂಘಟನೆಗಳು ಮಾಡ್ತಾ ಇದೆ. ನೋಡಿ, ನಾನು ಒಂದು ಹೇಳ್ತೇನೆ, ಭಯೋತ್ಪಾದನೆಗೆ ದಯವಿಟ್ಟು ಜಾತಿ ಧರ್ಮದ ಬಣ್ಣವನ್ನ ನಾವು ಹಚ್ಚುವಂತದ್ದು ಸರಿಯಲ್ಲ. ಅದು ಮುಸಲ್ಮಾನ ಸಿಕ್ಕಿ ಬಿದ್ದರೆ ಆಗಲೇ ಫತ್ವಾ. ನೀವು ಅಲ್ಪಸಂಖ್ಯಾತ ಮೋರ್ಚಾದಲ್ಲಿದ್ದೀರಿ, ನಿಮ್ಮ ಮೋರ್ಚಾದ ಮುಖಾಂತರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅಲ್ವಾ? ಹಾಗಾದ್ರೆ ಭಯೋತ್ಪಾದನೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡಿ, ನಾವು ಹಾಗಲ್ಲ ಅನ್ನೋದನ್ನ ತೋರಿಸುವಂತ ಕೆಲಸವನ್ನ ಮಾಡಿ. ಅದು ಮಾಡ್ತಾ ಇಲ್ವಲ್ಲ ನೀವು? ನಾನು ನಿಮಗೆ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಈಗಲ್ಲ, 3 ವರ್ಷದ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಭಯೋತ್ಪಾದನೆಯ ವಿರುದ್ಧ ಪ್ರತಿಭಟನಾ ಸಭೆ ಅಂತ ಹೇಳಿ ಅವತ್ತು ನನ್ನ ನೇತೃತ್ವದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದಿಂದ ನಾನು ಮಾಡಿದ್ದೇನೆ. ಈಗಲೂ ಹೇಳ್ತಾ ಇದ್ದೇನೆ, ಅಶ್ರಫ್ ತಂಗಳ್, ಆದೂರ್ ಅಶ್ರಫ್ ತಂಗಳ್, ನಮ್ಮ ಪ್ರವಾದಿಯವರ ಒಂದು ವಂಶಸ್ಥರ ಪಟ್ಟಿಯಲ್ಲಿ ಬರುವಂಥ ಅಶ್ರಫ್ ತಂಗಳ್ರವರು ಬೀದಿಗೆ ಬಂದು ಅಲ್ಲಿ ನಿಂತು ಹೇಳಿದ್ದಾರೆ, ಯಾರು ಈ ರೀತಿಯ ಬಾಂಬ್ ಸ್ಫೋಟಗಳನ್ನು ಮಾಡ್ತಾರೆ, ಯಾವ ರೀತಿ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ಅವರು ಧರ್ಮದ್ರೋಹಿ ಮಾತ್ರವಲ್ಲ, ಅವರು ದೇಶದ್ರೋಹಿ ಅನ್ನತಕ್ಕಂಥ ಫತ್ವವನ್ನ ಒಂದು ತಂಗಳ್ರಲ್ಲಿ ಕೊಟ್ಟಿದ್ದಾರೆ. ಸನ್ಮಾನ್ಯ ಮೋನಪ್ಪ ಭಂಡಾರಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಕಾರ್ಯಕ್ರಮ ಇಡೀ ಮಾಧ್ಯಮದಲ್ಲಿ ಬಂದಿದೆ. 3 ವರ್ಷಗಳ ಹಿಂದೆ ಈ ಕೆಲಸವನ್ನು ನಾನು ಮಾಡಿದ್ದೇನೆ. ಗೊತ್ತಿದ್ದು ಒಂದು ಕಮ್ಯುನಿಟಿ ಆ ಭಯೋತ್ಪಾದನೆಗೆ ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿದ್ದು ನಿಮ್ಮ ನಾಯಕರು ಆರೋಪ ಮಾಡ್ತಾರೆ. ಏನಂತ? ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಂದು ಆರೋಪವನ್ನ ಮಾಡಿದ್ರು, ಅದು ಗಂಗೊಳ್ಳಿಯಲ್ಲಿ ಆಗ್ತಾ ಇರೋದು ಕೋಮು ಗಲಭೆ ಅಲ್ಲ, ಅದು ಭಯೋತ್ಪಾದನೆ ಇನ್ನೊಂದು ಮುಖ. ಆ ರೀತಿ ಅವರು ಹೇಳಲಿಲ್ಲ. ಅಲ್ಲಿಯ ಗಲಭೆಯನ್ನು ಮರೆಮಾಚಲಿಕ್ಕಾಗಿ ಅಥವಾ ಅಲ್ಲಿಯ ಒಂದು ಗಮನವನ್ನು ಬೇರೆ ಕಡೆ ಅದು ಭಯೋತ್ಪಾದನೆಯ ಮತ್ತೊಂದು ಮುಖ, ಇಂಡಿಯನ್ ಮುಜಾಹಿದ್ದೀನ್ ನಮ್ಮ ಇನ್ನೊಂದು ಮುಖ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದನ್ನೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಈ ಹೇಳಿಕೆಗಳಿಗೆ ಪಾರ್ಟಿಯಲ್ಲಿ ಇದ್ದುಕೊಂಡು? ನಾನು ಒಂದು ಹೇಳ್ತೇನೆ, ಪಾರ್ಟಿಯಲ್ಲಿ ಇದ್ದುಕೊಂಡು ಪಾರ್ಟಿಯಲ್ಲಿ ಇಲ್ಲದೆ ಇರುವಂತದ್ದಲ್ಲ. ಪ್ರತಿಯೊಬ್ಬ ಭಾರತೀಯ ಇದನ್ನು ಒಂದು ವೇಳೆ ಇಂಥ ಘಟನೆಗಳು ಈಗ ಮೊನ್ನೆ ಕರಾವಳಿ ಭಾಗದಿಂದ ಅಲ್ಲಿ ಜನವನ್ನು ಹೆಕ್ಕಿಕೊಂಡು ಹೋಗ್ತಾ ಇದ್ದಾರೆ, ಅವರೆಲ್ಲರೂ ಮುಸಲ್ಮಾನರಂತ ಹೆಸರು ಹಾಕುವಾಗ ನನಗೆ ಬೇಸರ ಆಗ್ತದೆ. ನನ್ನ ಸಮುದಾಯ, ನಾನು ಒಬ್ಬಲ್ಲ, ಇಲ್ಲಿರತಕ್ಕಂಥ ಲಕ್ಷಾಂತರ ಮುಸಲ್ಮಾನರಿಗೆ ಬೇಸರ ಆಗ್ತದೆ. ಆದ್ರೆ ಏನ್ ಮಾಡುದು ಸ್ವಾಮಿ, ನೀವು ಅದನ್ನು ವಿರೋಧಿಸಿ ಬಹಿರಂಗವಾಗಿ ನೀವು ಭಾಷಣ ಮಾಡಿದ್ರೆ ಕೊಲ್ಲಿಕ್ಕೆ ಬರ್ತೀರಲ್ಲ ಸ್ವಾಮಿ. ನನ್ನ 3 ಕೈ ತುಂಡು ಮಾಡಿದ್ರಿ ಯಾಕೆ? ಈ ರೀತಿ ನಾನು ಮಾತಾಡಿದ್ದರಿಂದ ನಾನು ಮಾತಾಡುವಾಗ ನನ್ನ ಧರ್ಮದ ಬಗ್ಗೆ ನಾನು ಮಾತಾಡಿದ್ದು ಸರಿ ಅಂತ ಹೇಳಿದಕೊಂಡೇ ನನ್ನನ್ನು ಅವತ್ತು ಕೊಲ್ಲಿಕ್ಕೆ ಬಂದಾಗ ನನ್ನ ಬಾಯಿಯಲ್ಲಿ ಲಾ ಇಲಾಹ ಇಲ್ಲಲ್ಲ ಅಂತ ಕಲಿಮತ್ ಶಹಾದತ್ ಬಂದದ್ದು. ನಾನು ಒಂದು ಹೇಳುವಂಥದ್ದು ವಿರೋಧ ಇದ್ದರೆ, ಅಲ್ಲಾಹನು ನೀನು ಹೇಳುದು ತಪ್ಪಂತಾಗಿದ್ದರೆ ಆ ಸಂದರ್ಭದಲ್ಲಿ ನನ್ನ ಉಳಿಸ್ತಿರಲಿಲ್ಲ. ಬಂದವರೇ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಬಂದದಲ್ಲ, ಕಡ್ದು ಹಾಕಿ ಹೋಗಿದ್ದಾರೆ. 7 ಜನ ಡಾಕ್ಟರ್ ನನಗೆ ಕಾದಿದ್ದ ಹಾಗೆ. ನನಗೆ ಆ ರೀತಿಯ ಪುನರ್ಜನ್ಮ ಸಿಕ್ಕಿದ್ದು ಮನುಷ್ಯರು ಕೊಟ್ಟ ಜನ್ಮ ಅಲ್ಲ, ಇದು ಅಲ್ಲಾಹನು ಕೊಟ್ಟ ಜನ್ಮ. ಯಾಕೆ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದುಕೊಂಡು ಬಹುಸಂಖ್ಯಾತರ ಜೊತೆಯಲ್ಲಿ ಇದ್ದುಕೊಂಡು ನಾನು ಏನು ಈ ಭಯೋತ್ಪಾದಕರನ್ನು ನಾನು ವಿರೋಧಿಸಿ ನಾನು ಮಾತಾಡಿದ್ದೇನೆ, ಇದು ಸತ್ಯ ಅನ್ನತಕ್ಕಂಥ ಅಲ್ಲಾಹು ಒಪ್ಪಿದ್ದರಿಂದ ನನಗೆ ಆ ಸರ್ಟಿಫಿಕೇಟ್ ಬೇಕು, ಜನರ ಸರ್ಟಿಫಿಕೇಟ್ ನನಗೆ ಅಗತ್ಯ ಇಲ್ಲ. ಎಸ್ ರಹೀಂ ಉಚ್ಚಿಲ್ರೆ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.